ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಕಸದ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ತ್ಯಾಜ್ಯದಿಂದ ಬೇಸೆತ್ತ ಸಾರ್ವಜನಿಕರು ಬೆಳ್ಳಂಬೆಳಗ್ಗೆ ಸ್ಥಳೀಯ ಕಾರ್ಪೊರೇಟರ್ಗಳಿಗೆ ಪೋನಾಯಿಸಿ ಬೈತಾ ಇದ್ದಾರೆ. ಇದರಿಂದ ಬೇಸೆತ್ತ ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಕಸದ ಗಾಡಿಯಲ್ಲೇ ಬಂದು ಮನೆ ಮನೆಗೆ ತೆರಳಿ ಕಸ ವಿಲೇವಾರಿ ಮಾಡಿದ ವಿಡಿಯೋ ವೈರಲ್ ಆಗಿದೆ. ಮಂಗಳೂರಿನ ಮಠದ ಕಣಿಯ ಬೋಳೂರು ವಾರ್ಡ್ನಲ್ಲಿ ತ್ಯಾಜ್ಯ ವಿಲೇವಾರಿ ವಾಹನ ಬಾರದೆ ಕಸದ ರಾಶಿ ಬಿದ್ದಿದೆ. ಜೊತೆಗೆ ಮನೆ ಮನೆಗಳಲ್ಲಿ ತ್ಯಾಜ್ಯ ತುಂಬಿ ಹೋಗಿತ್ತು. ರಸ್ತೆ ಬದಿ ಇಟ್ಟಿರುವ ಕಸವನ್ನ ಬೀದಿ ನಾಯಿಗಳು ಹರಿದು ಹಾಕಿವೆ. ಜೊತೆಗೆ ಮಳೆಯ ನೀರಿಗೆ ಕೆಲವು ತ್ಯಾಜ್ಯ ಹರಿದು ಹೋಗಿ ಪ್ಲಾಸ್ಟಿಕ್ ತ್ಯಾಜ್ಯಗಳಲ್ಲಿ ನೀರು ತುಂಬಿ ಸೊಳ್ಳೆ ಉತ್ಪತ್ತಿಯಾಗ್ತಾ ಇತ್ತು. ಇದೆಲ್ಲದರಿಂದ ಬೇಸತ್ತಂತಹ ವಾರ್ಡ್ನ ಜನರು ರಾತ್ರಿ ಹಗಲೆಂಬಂತೆ ಬೆಂಬಿಡದೆ ಫೋನ್ ಮಾಡಿ ಕಾರ್ಪೊರೇಟರ್ಗಳಿಗೆ ಹಿಗ್ಗಾಮುಗ್ಗಾ ಜಾಡಿಸ್ತಾ ಇದ್ರು. ಇದರಿಂದ ನೊಂದಂತಹ ಬೋಳೂರು ವಾರ್ಡ್ ಕಾರ್ಪೊರೇಟರ್ ಜಗದೀಶ್ ಶೆಟ್ಟಿಯವರು ತಾವೇ ಸ್ವತಃ ಇಂದು ಬೆಳಗ್ಗೆ ಕಸದ ಗಾಡಿಯಲ್ಲೇ ವಾರ್ಡ್ನ ಮನೆ ಮನೆಗೆ ತೆರಳಿ ಕಸ ವಿಲೇವಾರಿಯನ್ನ ಮಾಡಿಸಿದ್ದಾರೆ. ಮಂಗಳೂರು ಪಾಲಿಕೆ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿಯ ಬಗ್ಗೆ ಪ್ರತಿನಿತ್ಯ ದೂರುಗಳು ಬರ್ತಾ ಇವೆ. ಜೊತೆಗೆ ಕಳೆದ 7 ವರ್ಷಗಳಿಂದ ಮುಂಬೈ ಮೂಲದ ಆಂಟನಿ ವೇಸ್ಟ್ ಮ್ಯಾನೇಜ್ಮೆಂಟ್ನ ಕಸ ನಿರ್ವಹಣೆ ಮಾಡ್ತಾ ಇದ್ದು ಇದೇ ವರ್ಷ ಜನವರಿಯಲ್ಲಿ ಗುತ್ತಿಗೆ ಅಂತ್ಯಗೊಂಡಿದ್ದು ಮುಂದಿನ ಜನವರಿ ಅಂತ್ಯದವರೆಗೆ ಗುತ್ತಿಗೆಯನ್ನ ವಿಸ್ತರಣೆ ಮಾಡಲಾಗಿದೆ. ಕಾರ್ಪೊರೇಟರ್ ಜಗದೀಶ್ ಶೆಟ್ಟಿಯವರ ಈ ಕಾರ್ಯವೈಖರಿಗೆ ಇದೀಗ ಎಲ್ಲರಿಂದಲೂ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಒಬ್ಬ ಪಾಲಿಕೆ ಸದಸ್ಯ ಜನರ ದಿನನಿತ್ಯ ಸಮಸ್ಯೆಗಳಿಗೆ ಸ್ಪಂದಿಸುವ ರೀತಿಗೆ ಸಾರ್ವಜನಿಕರು ಬೇಷ್ ಅಂದಿದ್ದಾರೆ. ಮೂಜಿ ದಿನ ಬರು ದಿನ ಕೊಂಚ ನಾಲ್ಕು ಪುಳ್ಯ ಕಂಡನಾಗ ಫೋನ್ ಬರ್ತದೆ ನನ್ನ ಮೊದಲಿಗೆ ನಮ್ಮ ಕೊಡ್ತೀನಿ ನನ್ನ ಕಾರ್ಪೊರೇಟರ್ ನಾವು ಕೇಳ್ತಾನೆ ನಾನು ಅದು ತೆಗಿಯೋದು ಇದು ಯಾಕೆ ಇಲ್ಲಿ ಬಿಸಾಡಿದ್ವಿ ಮನೆಗೆ ಹೋಗಲಿಲ್ಲ 5 ದಿವಸ ನಾವು ಇಲ್ಲಿ ಬಿಸಾಡಿದ್ದಾರೆ. ಇದು ಯಾಕೆ ಇಲ್ಲಿ ಬಿಸಾಡಿದ್ವಿ ಮನೆಗೆ ಹೋಗಲಿಲ್ಲ ಅಲ್ಲ ಮನೆಗೆ ಗಾಡಿ ಹಾಳಾಗಿದ್ದಲ್ಲ ನಾವು ಬರೋಕ್ಕೆ ನಾವು ಮಾಡಿದ್ದೇವೆ ಗಾಡಿ ಹಾಳಾಗಿದ್ದಲ್ಲ ಅವ್ರ ಅಧಿಕಾರಿಗಳು ಕೊಡಲಿಲ್ಲ ಗಾಡಿ ಕೊಡಲ್ಲ ನಾವು ಕೆಲಸ ಮಾಡೋದು ನಾವು ಕೆಲಸ ಮಾಡೋದಿಲ್ಲ ನಾವು ಕೆಲಸ ಮಾಡಕ್ಕೆ ನಾವು ಬಂದಿಲ್ಲ ಮಾಡ್ತೀವಿ.